सुतं देवं कंसचाणरमर्दनं देवकी परमानन्दं कृष्णं वन्दे जगद्गुरुं। हरे कृष्ण 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 हरे हरे, हरे राम 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 हरे हरे। ಮೊಟ್ಟ ಮೊದಲನೇದಾಗಿ ಭಗವದ್ಗೀತೆಯ ಬಗ್ಗೆ ತಿಳಿಯಲು ಅವಕಾಶ ಮಾಡಿಕೊಟ್ಟಂಥ ಇಸ್ಕಾನ್ ಮಂಗಳೂರು ಸಂಸ್ಥೆಯವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಭಗವದ್ಗೀತೆಯ ಅಧ್ಯಯನದಲ್ಲಿ ನನಗೆ ಗುರುಗಳಾಗಿ ಮಾರ್ಗದರ್ಶನವನ್ನು ನೀಡಿದ ಡಾಕ್ಟರ್ ಮಂಜುಳಾ ಪುಟ್ಟಸ್ವಾಮಿಯವರಿಗೆ ನನ್ನ ವಂದನೆ. ಹಿಂದೂ ಧರ್ಮ ಸನಾತನ ಧರ್ಮ, ಈ ಧರ್ಮದ ಪವಿತ್ರ ಗ್ರಂಥ ಭಗವದ್ಗೀತೆ. ಬಾಲ್ಯದ ದಿನಗಳಲ್ಲಿ ಭಗವದ್ಗೀತೆ ಎನ್ನುವುದರ ಕುರಿತು ಆಳವಾದ ಜ್ಞಾನವೇನೂ ಇರಲಿಲ್ಲ. ಆದರೆ ಕಂಠಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೆ ತಪ್ಪದೆ. ಆಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗಿಟ್ಟಿಸಿಕೊಳ್ಳುವುದಷ್ಟೇ ಹಂಬಲವಿತ್ತು. ಆದರೆ ಮೆಚೂರ್ ಆದಾಗೆ ನಮ್ಮ ಧರ್ಮಗ್ರಂಥದ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಹಂಬಲ ದಟ್ಟವಾಯಿತು. ಆದರೆ ಮಾರ್ಗದರ್ಶಕರ ಕೊರತೆ ಇತ್ತು. ಈ ಸಂದರ್ಭದಲ್ಲಿ ನನಗೆ ಮಾರ್ಗದರ್ಶಕರಾಗಿ ಬಂದವರೇ ಇಸ್ಕಾನ್ ಮಂಗಳೂರು ಸಂಸ್ಥೆಯವರು. ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆದೆ. ಡಾಕ್ಟರ್ ಮಂಜುಳಾ ಪುಟ್ಟಸ್ವಾಮಿಯವರು ತುಂಬ ಚೆನ್ನಾಗಿ ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯವನ್ನು ತಿಳಿಸಿಕೊಟ್ಟರು. ಈ ಮೂಲಕ ನಾನು ಭಗವದ್ಗೀತೆ ಎಂದರೆ ಏನು, ನಿಜವಾದ ಅರ್ಥವಲ್ಲ, ನಿಜವಾಗಲೂ ಭಗವದ್ಗೀತೆಯಲ್ಲಿ ಏನಿದೆ, ಜೀವನಕ್ಕೆ ಪ್ರತಿಯೊಬ್ಬರ ಜೀವನಕ್ಕೆ ಭಗವದ್ಗೀತೆ ಯಾಕೆ ಅಷ್ಟು ಅಮೂಲ್ಯವಾದದ್ದು ಎನ್ನುವುದನ್ನು ನಾನು ತಿಳಿಯಲ್ಪಟ್ಟೆ. ಭಗವದ್ಗೀತೆ ಪ್ರತಿಯೊಬ್ಬರ ಜೀವನಕ್ಕೂ ಒಂದು ದಾರಿದೀಪ. ಎಲ್ಲಿ ಭಗವದ್ಗೀತೆಯ ಅಧ್ಯಯನವಿದೆಯೋ ಅಲ್ಲಿ ಸುಳ್ಳು ವಂಚನೆಗೆ ಜಾಗವಿಲ್ಲ. ಎಲ್ಲಿ ಭಗವದ್ಗೀತೆ ಇದೆಯೋ ಅಲ್ಲಿ ಪ್ರಾಮಾಣಿಕತೆ ಇದೆ, ಅಲ್ಲಿ ಉನ್ನತಿ ಇದೆ, ಅಲ್ಲಿ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಎಂದು ಹೇಳಬಹುದು. ಪ್ರತಿಯೊಬ್ಬರ ಜೀವನದ ಕಷ್ಟ ಕಾಲದಲ್ಲಿ ಜೀವನವನ್ನು ಎದುರಿಸಿಕೊಳ್ಳಬೇಕಾಗುವಂತಹ ರೀತಿಯನ್ನು ತಿಳಿಸಿಕೊಡುವುದು ಭಗವದ್ಗೀತೆ. ಪ್ರತಿಯೊಬ್ಬರೂ ಇದರ ಅಧ್ಯಯನವನ್ನು ಮಾಡಿದರೆ ಜೀವನವು ಸುಗಮವಾಗಿ ಜೀವನವನ್ನು ಸಾಗಿಸಬಹುದು ಎನ್ನುವುದು ನನ್ನ ಅನಿಸಿಕೆ. ಈ ಭಗವದ್ಗೀತೆಯ ಅಧ್ಯಾಯವನ್ನು ಹರೇ ಕೃಷ್ಣ ಮಂಜುಳಾ ಮಾತಾಜಿಗೆ ನಮ್ಮ ತುಂಬ ಕೃತಜ್ಞತೆಗಳು. ಶ್ರೀ ಭಗವದ್ಗೀತೆಗೆ ಸಮಾನವಾದ ಗ್ರಂಥವಿಲ್ಲ. ಇದು ಕಲ್ಯಾಣಕಾರಿಯು ಮತ್ತು ಸಂಸಾರಕ್ಕೆ ಉಪಯೋಗವಾಗುವಂತಹ ಗ್ರಂಥವಾಗಿದೆ. ಗೀತೆಯಲ್ಲಿ ಹೇಳಿದ ಜ್ಞಾನಯೋಗ, ಜ್ಞಾನಯೋಗ, ಕರ್ಮಯೋಗ ಮತ್ತು ಭಕ್ತಿಯೋಗ ಮುಂತಾದ ಸಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ನಮ್ಮ ಅಭಿವೃದ್ಧಿಯಾಗಲು ಸಾಧ್ಯವಿದೆ. ಮಾತಾಜಿ, ನೀವು ಗೀತೆಯ ರಹಸ್ಯ ಸಾಧನೆಯ ಮೂಲಕ ಮಹಾಪುರುಷರ ಶ್ರದ್ಧಾ, ಪ್ರೇಮ ಇದನ್ನೆಲ್ಲ ನಮ್ಮ ಮನಸ್ಸಿಗೆ ತಿಳಿಯುವ ಹಾಗೆ ಗೀತೆಯಲ್ಲಿ ಅರ್ಥ ಭಾವ ಸಹಿತ ಮನನ ಮಾಡಲು ನಮ್ಮ ಜೀವನವನ್ನು ರೂಪಿಸಿಕೊಂಡು ಬೇರೆಯವರಿಗೆ ಶ್ರೀಕೃಷ್ಣನ ಉನ್ನತ ಮೌಲ್ಯಗಳನ್ನು ತಿಳಿಸಿ ದಾರಿದೀಪವಾಗಿದ್ದೀರಿ. ನಿಮಗೆ ಇದೋ ನಮ್ಮ ಅನಂತ ಧನ್ಯವಾದಗಳು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಎಲ್ಲರಿಗೂ. ನನ್ನ ಹೆಸರು ದಾಕ್ಷಾಯಿಣಿ ಅಂತ ಹೇಳಿಬಿಟ್ಟು ನಾನು ಬೆಂಗಳೂರಲ್ಲಿರೋದು. ನಾನು ಬೆಂಗಳೂರಿಂದ ಭಗವದ್ಗೀತೆ ಕ್ಲಾಸ್ನ ಅಟೆಂಡ್ ಮಾಡ್ತಾ ಇದ್ದೀನಿ. ನಾನು ಆಗಸ್ಟ್ ತಿಂಗಳಲ್ಲೇ ಭಗವದ್ಗೀತೆ ಆನ್ಲೈನ್ ಕ್ಲಾಸಿಗೆ ಅಟೆಂಡ್ ಆದೆ. ಫಸ್ಟು ಅಟೆಂಡ್ ಆದಾಗ ಫಸ್ಟು ಒಂದು 2-3 ಅಧ್ಯಾಯನ ಕೇಳಿದಾಗ ಅಯ್ಯೋ ಇದನ್ನು ಯಾರು ಕೇಳ್ತಾರೆ ಅಂತ ಅನಿಸಿದ್ದು ಖಂಡಿತ ನಿಜ. ಬಟ್ ಆದರೆ ಭಗವದ್ಗೀತೆಗಿಂತ ನನಗೆ ಮೇಯ್ನು ತುಂಬ ಪ್ರೀತಿಯಾಗಿದ್ದು ಕೃಷ್ಣನಿಗಿಂತ ಜಾಸ್ತಿ ಮಂಜುಳಾ ಮ್ಯಾಮ್ ಮೇಲೆ. ಅವರು ಎಷ್ಟು ಚೆನ್ನಾಗಿ ಅಮ್ಮ ಅಂತ ಯಾವ ರೀತಿ ಕರಿತೀರೋ ಆ ರೀತಿ ಕೃಷ್ಣ ಅಂತ ಕರೀರಿ, ಭಗವಂತ ಖಂಡಿತ ಬರ್ತಾನೆ ಅನ್ನೋದೊಂದು ತನ್ಮಯವಾಗಿ, ಅಂದರೆ ಅವರು ಅಷ್ಟು ಭಾವನಾತ್ಮಕವಾಗಿ ಅದರಲ್ಲಿ ಸಂಪೂರ್ಣವಾಗಿ ಅನುಭವಿಸಿ ಹೇಳ್ತಾ ಇದ್ರಲ್ಲ, ಆ ಒಂದು ಕಾರಣಕ್ಕೆ ನಾನು 2ನೇ ಅಧ್ಯಾಯದಿಂದ ಕಂಟಿನ್ಯೂ ಮಾಡಿದೆ. ಅವ್ರನ್ನ ನೋಡೋಕ್ಕೋಸ್ಕರನೇ ಕಂಟಿನ್ಯೂ ಮಾಡಿದೆ. ಬಟ್ ಆಮೇಲೆ ಹಾಗೆ ಬರ್ತಾ ಕೃಷ್ಣನ ಬಗ್ಗೆನೂ ಖಂಡಿತ
ಪ್ರೀತಿ ಬಂದಿದೆ. ಹಾಗಂತ ಕೃಷ್ಣನ ಮೇಲೆ ಭಕ್ತಿ ಬಂದಿಲ್ಲ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಖಂಡಿತ ಫಸ್ಟು ನನಗೆ ಪ್ರೀತಿ ಬಂದಿದೆ. ಯಾಕೆಂದರೆ ನಾವು ಯಾವಾಗ್ಲೂ ನಾವೊಂದು ನಂಬಿಕೆ ಅಂತಕ್ಕಂಥದ್ದು ಅಂದರೆ ಯಾರ ಮೇಲಾದರೂ ಒಂದು ನಂಬಿಕೆ ಇಡ್ತಾ ಇದ್ದೀವಿ ಅಂತಂದರೆ ಫಸ್ಟು ಅದನ್ನು ಕೇಳ್ತಾ ಇದ್ದೀವಿ ಅಂತಂದರೆ ಆ ಹೇಳೋರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದನ್ನು ಯಾವ ರೀತಿ ಹೇಳ್ತಾರೆ ಅನ್ನೋದ್ರ ಮೇಲೆ. ಸೊ ಹಾಗಾಗಿ ಇಲ್ಲಿ ನಮಗೆ ಮಂಜುಳಾ ಮಾತಾಜಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ತುಂಬ ಈಸಿಯಾಗಿ ಅರ್ಥ ಆಗೋ ಥರ ಹೇಳ್ಕೊಟ್ಟಿದ್ದಾರೆ. ನಾನು ಕೂಡ ಇವಾಗ ಆಲ್ರೆಡಿ ಶುರು ಮಾಡಿದ್ದೀನಿ, ಏನದು ಚಾಂಟಿಂಗ್ ಶುರು ಮಾಡಿದ್ದೀನಿ. ಫಸ್ಟ್ ಎಲ್ಲ ಬರೀ 2 ರೌಂಡು ಆ ರೀತಿ ಮಾಡ್ತಾ ಇದ್ದೆ. ಸೊ ಮತ್ತೆ ಪುನಃ ನಾನು 17 ಬ್ಯಾಚ್ಗೂ ಕೂಡ ಜಾಯಿನ್ ಆದೆ. ಯಾಕೆಂದರೆ ಅದು ಕೇಳಲಿಕ್ಕೆ ಎಷ್ಟು ಸರ್ತಿ ಹೇಳಿದ್ರೂ ಎಷ್ಟು ಸರ್ತಿ ಕೇಳಿದ್ರೂ ಅದು ಸಾಕಾಗಲ್ಲ ನಮಗೆ, ಅಂದರೆ ಕೇಳ್ತಾನೇ ಇರಬೇಕನ್ಸುತ್ತೆ. ಅದಕ್ಕೋಸ್ಕರನೇ ನಾನು 9 ಗಂಟೆ ಬ್ಯಾಚ್ನ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಮಾತಾಜಿಯವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ತುಂಬ ಈಸಿಯಾಗಿ ಅರ್ಥ ಆಗ್ತಾ ಇದೆ. ಮೊನ್ನೆ ಕೂಡ ನಾನು ಮಾತಾಜಿ ಕೇಳಿದೆ, ಮಾತಾಜಿ ನಾವು ಕೂಡ ಇಸ್ಕಾನಲ್ಲಿ ಏನಾದರೂ ಒಂದು ವರ್ಕ್ ಮಾಡಬೇಕು, ಫ್ಯಾಕಲ್ಟಿ ಆಗಬೇಕಂದ್ರೆ ಏನು ಮಾಡಬೇಕು ಅಂದವಾಗ ಅವ್ರು ಹೇಳಿದರು, ಡೈಲಿ 16 ರೌಂಡ್ ನೀವು ಹರೇ ಕೃಷ್ಣ ಹರೇ ರಾಮ ಮಂತ್ರವನ್ನು ಜಪ ಮಾಡಿ. ಸೊ ಅದಾದ ನಂತರ ಭಗವದ್ಗೀತೆಯನ್ನು ಓದಿ ಅಂತ ಹೇಳಿದರು. ಅವ್ರು ಹೇಳಿದಾಗಿಂದ ನಾನಿವಾಗ ಪ್ರತಿನಿತ್ಯ 8 ಬಾರಿ ನಾನು 8 ರೌಂಡ್ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಆ ಜಪವನ್ನು ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಭಗವದ್ಗೀತೆನೂ ಕೂಡ ನೋಡಿ, ಭಗವದ್ಗೀತೆನೂ ಕೂಡ ಓದಲಿಕ್ಕೆ ಶುರು ಮಾಡಿದ್ದೀನಿ. ಬಟ್ ಅದು ಸ್ವಲ್ಪ ಅರ್ಥ ಆಗ್ತಾ ಇರೋದು ಕಷ್ಟ ಆಗ್ತಾ ಇದೆ. ಬಟ್ ಮಂಜುಳಾ ಮಾತಾಜಿ ಹೇಳಿರೋದ್ರಿಂದ ಸೊ ಇದನ್ನು ಓದ್ತಾ ಇರುವಾಗ ಈಗ ಸ್ವಲ್ಪ ಅರ್ಥ ಆಗ್ತಾ ಇದೆ. ಇನ್ನು ಅಂಬೆಗಾಲ್ ಇಡ್ತಾ ಇದ್ದೀನಿ ಇದರಲ್ಲಿ ನಾನು. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ, ನಾನು ಯೋಗ ಟೀಚರ್. ಓಕೆ, ನಾನು ಅದೇ ಆಧ್ಯಾತ್ಮಿಕ ಫೀಲ್ಡಲ್ಲಿ ಇರೋದ್ರಿಂದ ನನಗೂ ಕೂಡ ಒಂದು ಸಬ್ಜೆಕ್ಟ್ ಭಗವದ್ಗೀತೆ ಇತ್ತು. ಯಾವಾಗ ನಾನು ಯೋಗ ಓದಬೇಕಾದ್ರೆ, ಯೋಗ ಡಿಪ್ಲೊಮೊ ಮಾಡಬೇಕಾದ್ರೆ, ಅವಾಗಷ್ಟು ಆಧ್ಯಾತ್ಮಿಕ ಫೀಲ್ಡಲ್ಲಿ ಇರೋದ್ರಿಂದ ನನಗೂ ಕೂಡ ಒಂದು ಸಬ್ಜೆಕ್ಟ್ ಭಗವದ್ಗೀತೆ ಇತ್ತು. ಯಾವಾಗ ನಾನು ಯೋಗ ಓದಬೇಕಾದ್ರೆ, ಯೋಗ ಡಿಪ್ಲೊಮೊ ಮಾಡಬೇಕಾದ್ರೆ, ಅವಾಗಷ್ಟು ಏನೋ ಒಂದು ಶ್ಲೋಕ ಕಲಿಬೇಕು, ಅದನ್ನು ಬರೀಬೇಕು, ಎಕ್ಸಾಮ್ ಪರ್ಪಸ್ಸಾಗಿ ಮಾಡ್ತಾ ಇದ್ದೆ. ಬಟ್ ಈಗ ಏನಾಗಿದೆ ಅಂತಂದರೆ ಅದರದ್ದು ಸಾರ ಫುಲ್ ಅರ್ಥ ಆಗೋ ರೀತಿ ನಮಗೆ ಮಾತಾಜಿ ಹೇಳ್ಕೊಟ್ಟಿರೋದ್ರಿಂದ, ಹೌದಲ್ವಾ, ನಮಗೆ ನಮ್ಮದೆಲ್ಲ ಜೀವನದ ಸಾರ ಇದರಲ್ಲೇ ಇರೋದ್ರಿಂದ ಯಾಕೆ ಓದಬಾರ್ದು, ಯಾಕೆ ಶ್ಲೋಕಗಳನ್ನು ಹೇಳಬಾರ್ದು ನಾವು ಅಂದ್ಬಿಟ್ಟು ನಾನು ಇವಾಗ ಪ್ರತಿನಿತ್ಯ ಒಂದು 2 ಹಾಳೆ, ತುಂಬ ಓದ್ತಾ ಇಲ್ಲ, 2 ಹಾಳೆ ಓದ್ತಾ ಇದ್ದೀನಿ. ಬಟ್ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ. ಅದ್ರ ಜೊತೆಗೆ ಜಪ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ನನ್ನ ಲೈಫಲ್ಲಿ ಕೆಲವೊಂದು ಚೇಂಜಸ್ ಆಗ್ತಾ ಇದೆ. ಅದು ಹೇಳಿಕ್ಕೆ ಬರ್ತಾ ಇಲ್ಲ ನನಗೆ ಏನೇನು ಚೇಂಜಸ್ ಆಗಿದೆ ಅಂದರೆ, ನಾನು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇದೆ. ಚಿಕ್ಕದು ಪುಟ್ಟದು ಏನಾದರೂ ಒಂದು ಅನ್ಕೋತಾ ಇದ್ದೀನಿ ಅಂದರೆ ಮಾತಾಜಿ ಹೇಳ್ದಂಗೆ ಪ್ರತಿಯೊಂದೂ ಕೃಷ್ಣಂಗೆ ಅರ್ಪಣೆ ಮಾಡಿ, ಪ್ರಸಾದನೂ ಕೂಡ ಎಲ್ಲದನ್ನು ಕೃಷ್ಣಂಗೆ, ಭಗವಂತ ಇದೆಲ್ಲ ನಿನ್ನ ಸೇವೆಗೋಸ್ಕರ ಹೇಳ್ತಾ ಇರೋದು, ಇದೆಲ್ಲ ನಿನ್ನ ಸೇವೆಗೋಸ್ಕರ ಮಾಡ್ತಾ ಇರೋದು ಅಂತ ಹೇಳ್ಕೊಂಡು ಮಾಡಿ ಅಂತ ಹೇಳಿರೋದ್ರಿಂದ ಈಗ ಪ್ರತಿಯೊಂದು ಕೂಡ ಕೃಷ್ಣಂಗೆ ಅರ್ಪಿಸಿ ಮಾಡ್ತಾ ಇರೋದ್ರಿಂದ ನನಗೆ ಈಸಿಯಾಗಿ ಎಲ್ಲ ಅವೈಲೇಬಲ್ ಆಗ್ತಾ ಇದೆ, ಸಿಗ್ತಾ ಇದೆ. ಓಕೆ, ನಾನು ಖಂಡಿತ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಅವಕಾಶ ಸಿಕ್ಕರೆ ಖಂಡಿತ, ನಿನ್ನೆ ಪ್ರಭುಜಿ ಹೇಳಿದರು ಮಂಗಳೂರಿಗೆ ಬರ್ತೀರಾ ಅಂತ. ಖಂಡಿತ ನನಗೆ ಆ ಪರಮಾತ್ಮ ನನಗೆ ಏನಾದ್ರೂ ಅವಕಾಶ ಮಾಡಿಕೊಟ್ರೆ ಖಂಡಿತ ನಾನು ಮಂಗಳೂರಿಗೆ ಬರ್ತೀನಿ. ಆದರೆ ಒಂದೇ ಒಂದು ಆಸೆ, ಮಂಜುಳಾ ಮಾತಾಜಿ ನಿಮ್ಮನ್ನು ಡೈರೆಕ್ಟಾಗಿ ಮಾತಾಡಿಸ್ಬೇಕು ಅನ್ನೋದೊಂದು ಆಸೆ ಇದೆ. ನೋಡೋಣ, ಖಂಡಿತ ಭಗವಂತ ಅದನ್ನು ನನಗೆ ಸಾಧ್ಯ ಮಾಡಿಕೊಟ್ರೆ ಖಂಡಿತ ಸಿಗ್ತೀನಿ ಮಾತಾಜಿ. ಓಕೆ, ಧನ್ಯವಾದಗಳು ಮಾತಾಜಿ, ತುಂಬ ಧನ್ಯವಾದಗಳು. ಇಸ್ಕಾನಿನ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.